ಪುತ್ತೂರು ಸರಕಾರಿ ಆಸ್ಪತ್ರೆಯ ಶವಗಾರವನ್ನ ನವೀಕರಿಸಿ ಶೀತಲೀಕೃತ ಶವಗಾರ ಸಲಕರಣೆಗಳನ್ನು ಸುಮಾರು 4.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ 4 ರೋಟರಿ ಸಂಸ್ಥೆಗಳು ಕೊಡಮಾಡಿದ್ದು ಇದರ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ 3181 ಜಿಲ್ಲೆಯ ಜಿಲ್ಲಾ ಗವರ್ನರ್ ರಂಗನಾಥ್ ಭಟ್ ಅವರು ಯೋಜನಾ ಪತ್ರವನ್ನ ಶಾಸಕ ಸಂಜೀವ ಮಠಂದೂರು ಮತ್ತು ಸರಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಆಶಾ ಜ್ಯೋತಿ ಪುತ್ತೂರಾಯ ಅವರಿಗೆ ಹಸ್ತಾಂತರ ಮಾಡುವ ಮೂಲಕ ಲೋಕಾರ್ಪಣೆ ಮಾಡಿದರು. ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ 3181 ಜಿಲ್ಲೆಯ ಜಿಲ್ಲಾ ಗವರ್ನರ್ ರಂಗನಾಥ್ ಭಟ್ ಮಾತನಾಡಿ, ನಮ್ಮಿಂದ ಇನ್ನು ಮುಂದೆಯೂ ಆಸ್ಪತ್ರೆಗೆ ಏನು ಅಗತ್ಯ ಉಂಟು ಅದನ್ನು ಮುಂದಿನ ದಿನದಲ್ಲಿ ನಮ್ಮ ಸಂಸ್ಥೆ ಕೊಡಲು ಸಿದ್ಧ ಎಂದು ತಿಳಿಸಿದರು. ನಮ್ಮ ವ್ಯವಸ್ಥೆಗಳು ಇವತ್ತು ಆ ವ್ಯಕ್ತಿಯನ್ನು ಸಾವಿನಿಂದ ಹುಟ್ಟಿಯಿಂದ ಸಾವಿನ ತನಕ ಆರೋಗ್ಯವಂತನಾಗಿ ಕಾಪಾಡುವಂತ ಕೆಲಸ ಇವತ್ತು ಆಸ್ಪತ್ರೆಗಳು ಮಾಡ್ತಾರೆ. ಆ ಆಸ್ಪತ್ರೆಗಳು ವಿಶೇಷವಾಗಿ ಇವತ್ತು ಹೈಟೆಕ್ ಆಸ್ಪತ್ರೆಗಳು ಬಡವರಿಗೆ ಇವತ್ತು ನುಂಗಲಾಗಲು ತುತ್ತಾಗಿದೆ. ಇಂಥ ಸಂದರ್ಭದಲ್ಲಿ ಆ ಸಮಾಜದ ಕಟ್ಟಕಡೆ ವ್ಯಕ್ತಿ ಕೂಡ ಶ್ರೀಮಂತನಿಗೆ ಸಿಗುವಂತ ಎಲ್ಲ ವ್ಯವಸ್ಥೆಗಳು ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗಬೇಕೆನ್ನುವಂಥದ್ದು ಈ ದೇಶದ ಪ್ರಧಾನಿಯವರ ಸರ್ಕಾರದ ಉದ್ದೇಶ. ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ತಂದು ಆ ಆಸ್ಪತ್ರೆಯ ಖರ್ಚು ವೆಚ್ಚವನ್ನು ಭರಿಸುವಂತ ಕೆಲಸಗಳು ಸರ್ಕಾರ ಮಾಡ್ತಾ ಇದೆ. ಆಯುಷ್ಮಾನ್ ಭಾರತ ಎನ್ನುವಂತ ಒಂದು ಯೋಜನೆಯನ್ನು ತಂದಿದೆ. ಬೇರೆ ಬೇರೆ ಯೋಜನೆಗಳು ಇದೆ. ಆದ್ರೆ ಅದು ಎಲ್ಲವೂ ಆ ವ್ಯಕ್ತಿಗೆ ಆ ಆಸ್ಪತ್ರೆಗೆ ದೊರೆಯುತ್ತದೆ ಅಂತ ಹೇಳಿದ್ರೆ 100ಕ್ಕೆ 100 ಇನ್ನೂ ಕೂಡ ದೊರೆಯುವಂತಹ ಹಂತಕ್ಕೆ ಮುಟ್ಟಿಲ್ಲ. ಸಹಾಯಕ ಆಯುಕ್ತರಾದ ಡಾಕ್ಟರ್ ಯತೀಶ್ ಉಳ್ಳಾಲ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ, ಸರಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಆಶಾ ಜ್ಯೋತಿ ಪುತ್ತೂರಾಯ, ರೋಟರಿ ಮುಖಂಡರಾದ ಹರ್ಷಕುಮಾರ್ ರೈ ಮಾಡಾವು, ಪ್ರೊಫೆಸರ್ ವಿಜಯ್ ಹಾರ್ವಿನ್, ರೋಟರಿ ಜಿಲ್ಲೆ 3181ರ ಸಹಾಯಕ ಗವರ್ನರ್ಗಳಾದ ಸಚಿದಾನಂದ್ ಮತ್ತು ರತ್ನಾಕರ್ ರೈ, ನಗರಸಭಾ ಉಪಾಧ್ಯಕ್ಷೆ ವಿದ್ಯಾಗೌರಿ ಮತ್ತಿತರರು ಉಪಸ್ಥಿತರಿದ್ದರು. ಸರ್ಕಾರ ಮಾಡೋದು ಒಂದು ಕಾರ್ಯವನ್ನು ನೀವು ರೋಟರಿಯವರು ಮಾಡ್ತಾ ಇದ್ದೀರಿ ಎಂದು ಈ ಪುತ್ತೂರಿನ ರೋಟರಿ ಕ್ಲಬ್ನವರು ಇಂತಹ ಒಂದು ಯೋಜನೆಯನ್ನು ಹಲವು ಯೋಜನೆಗಳನ್ನು ಈ ಪುತ್ತೂರು ನಗರದಲ್ಲಿ ಮಾಡಿ ನಮಗೊಂದು ನಮ್ಮ ಶಾಸಕರೊಟ್ಟಿಗೆ ಮಂತ್ರಿಯವರೊಟ್ಟಿಗೆ ಮತ್ತೆ ಆಯುಕ್ತರ ಒಟ್ಟಿಗೆ ಒಂದು ವೇದಿಕೆಯನ್ನು ಹಂಚಿಕೊಳ್ಳುವ ಒಂದು ಅವಕಾಶ ನೀವೊಂದು ಕೊಟ್ಟಿದ್ದೀರಿ. ನಿಮಗೆ ನನ್ನ ಅಭಿನಂದನೆಗಳು. ಇದೊಂದು ಇಷ್ಟೊಂದು ಒಳ್ಳೆಯ ಇದು ಯೋಜನೆ. ಇನ್ನೊಂದು ಸಜೆಷನ್ ಇದೆ ನಿಮಗೆ. ಮೈಸೂರಲ್ಲಿ ರೋಟರಿಯವರು ಈ ಮಾರ್ಚುರಿ ಹತ್ರ ಒಂದು ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ. ಸಿಟ್ಟಿಂಗ್ ಏರಿಯಾ ಅಂದ್ರೆ ಇಲ್ಲಿ ಸಾಧಾರಣ ಏನಾದರೂ ಒಂದು ಇನ್ಸಿಡೆಂಟ್ ಆದ್ರೆ ಇಲ್ಲಿ ಬಂದು ಅವರ ರಿಲೇಟಿವ್ಸ್ ತುಂಬಾ ಹೊತ್ತು ಇಲ್ಲಿ ಕಾಯ್ಬೇಕಾಗ್ತದೆ. ಇಲ್ಲಿ ನಾನು ನೋಡಿದೆ, ಇಲ್ಲಿ ಕುತ್ಕೊಳ್ಳಿಕ್ಕೂ ಕೂಡ ಒಂದು ತುಂಬಾ ಜಾಗ ಇಲ್ಲ. ಅನೀಶ್, ವಿ4 ನ್ಯೂಸ್, ಪುತ್ತೂರು.